ಅವನನ್ನು ನೋಡಿ ಆ ಪ್ರಾಣಿ ಹೆದರಿದೆ ನಡಗುತ್ತಾ ಇದ್ದಾರೆ, ಕಮಲ ಅಲುಗಾಡುತ್ತಾ ಇದೆ. ಈಗಲೇ ಇನ್ನರೆ ಗಳಿಗೆಯಲ್ಲಿ ನಮ್ಮ ಕಣ್ಮರಿ ಆಗ್ತಾನೆ. ಅಯ್ಯೋ, ಯಾವ ಒಂದು ಪ್ರಾಣಿ ನೀನು ಅಂತ ಅರ್ಥವಾಗಿದೆ ನನಗೆ. ನಮ್ಮ ಕಣ್ಣಿಗೆ ಕಾಣಸಿಕ್ಕಿದಂತಹ ಪ್ರಾಣಿಯು ಸಿಕ್ಕಿದ್ರೆ ಎಂಬ ಹಾಗೆ ಅಪ್ಪಿ ಅದರ ತಪ್ಪಿ ಬಾಯೊಳಗೆ ತಿರುಗುತ್ತೇನೆ ಅನ್ನವೇ ನಿನ್ನ ಧ್ವನಿಕಾರ ಇದ್ರೆ ಅರ್ಧದನ್ನ ಹೊಟ್ಟೆಯೊಳಗೆ ಆಗ್ತಿದ್ದೆ. ನನ್ನ ಅಪ್ಪುಗಳಲ್ಲಿ ಸಿಲುಕಿದ ನೀನು ಇನ್ನು ಅರಗಳಿಗೆ ಕಳೆಯುತ್ತಿದ್ರೆ ನಿನ್ನ ಬೆನ್ನಿನ ಮೂಳೆ ಮುರಿಯುತ್ತಿತ್ತು. ಹೌದಲ್ಲ, ನಾವೇ ಇಬ್ರು ಅಂತ ಹೇಳಿ ಕರುಣಾಗ ಬಿಟ್ಟೆ. ನಾವು ಅಪ್ಪಿ ಯಾವುದನ್ನು? ಆ ಪ್ರಾಣಿ ಕೈ ತಪ್ಪಿ. ಹಾಗಾದ್ರೆ ಏನ್ ಮಾಡೋದು? ಇನ್ನೇನ್ ಮಾಡೋದು? ಮಾಡ್ಲಿಕ್ಕೆ ಏನಿದೆ? ಆ ಕಡೆ ಇಡೀ ನೀರಲ್ವಾ? ಇನ್ನೊಮ್ಮೆ ಬಡಿದ